ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತೀವಿ ಅಕ್ಕಿಯ ಪಾಯಸ. ಈಗ ಬೇಯಿಸಿದ 1 ಕಪ್ ಅನ್ನ, ಈಗ ಬೆಲ್ಲ 1/4 kg, ಸ್ವಲ್ಪ ಏಲಕ್ಕಿ, ಗೋಡಂಬಿ ಸ್ವಲ್ಪ, ಒಣ ದ್ರಾಕ್ಷಿ, ಮತ್ತು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಅಕ್ಕಿ, ಒಂದು ತೆಂಗಿನಕಾಯಿ ಒಂದು ಇಡೀ. ಇದಕ್ಕೆ ಅಕ್ಕಿ ಹಾಕುವ, ಅಕ್ಕಿ ಹಾಕಿ ಗ್ರೈಂಡ್ ಮಾಡುವ. ಈಗ ಒಂದು ಪಾತ್ರೆಯಲ್ಲಿ ತುಪ್ಪ ಇಟ್ಟು ಅದಕ್ಕೆ ಗೋಡಂಬಿ ಹಾಕುವ. ಈಗ ದ್ರಾಕ್ಷಿ ಹಾಕುವ. ಈಗ ಇದು ತುಪ್ಪದ ಪಾತ್ರೆಗೆ ಅದು ಹಾಲು ಗ್ರೈಂಡ್ ಮಾಡೋದು ಹಾಕುವ. ಇದಾಯಿತು, ಮಿಕ್ಸಿಯಲ್ಲಿ ಹಾಕಿದೆ, ಅದಕ್ಕೆ ಹಾಕುವ. ಈಗ ಮಿಕ್ಸಿಯಲ್ಲಿ ಇದು ಮಾಡಿ ಗ್ರೈಂಡ್ ಮಾಡಿದ ನೀರು ಹಾಕುವ. ಈಗ ಬೆಲ್ಲ ಹಾಕುವ. ಈಗ ಅನ್ನವನ್ನು ಹಾಕುವ, ಬೇಯಿಸಿಟ್ಟ ಅನ್ನವನ್ನು ಹಾಕಿ ಮಿಕ್ಸ್ ಮಾಡೋಣ, ಸರಿಯಾಗಿ ಕುದಿ ಬರಲಿ. ಈಗ ತುಪ್ಪದಲ್ಲಿ ಮಿಕ್ಸ್ ಮಾಡಿದ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕುವ. ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿದೆ ನಾನು. ಈಗ ಮಿಕ್ಸ್ ಮಾಡುವ. ಈಗ ಏಲಕ್ಕಿ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮುಚ್ಚಳ ಮುಚ್ಚುವ, ಒಂದು ಸ್ವಲ್ಪ 2 ನಿಮಿಷ ಬಿಡುವ ಹಾಗೆ. ಈಗ ಮುಚ್ಚಳ ತೆಗೆಯುವ. ಕೊದಿ ಬರ್ತಾ ಉಂಟು. ಇದಾಯಿತು, ಒಂದು ಸಲ ನೋಡುವ, ಒಂದು ಸಲ ಮಿಕ್ಸ್ ಮಾಡುವ. ನೋಡಿ ಇಷ್ಟು ದಪ್ಪ ಬಂದಿದೆ ನೋಡಿ. ಇದಾಯ್ತು, ಇನ್ನು ಸರ್ವ್ ಮಾಡುವ. ಆಯಿತು, ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ. ಆಯಿತು, ಈಗ ರೆಡಿ ಆಯಿತು ನೋಡಿ ಅಕ್ಕಿ ಪಾಯಸ. ತುಂಬ ರುಚಿಯಾಗಿರ್ತದೆ. ಇದು ಸ್ವಲ್ಪ ಮೇಲಿಗೆ ದ್ರಾಕ್ಷಿ ಮತ್ತು ಕ್ಯಾಶ್ ಎಲ್ಲ ಹಾಕುವ. ಟೇಸ್ಟಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿದ್ದು ಅಕ್ಕಿ ಪಾಯಸ. ಇದು ನೋಡೋಕ್ಕೆ ತುಂಬ ರುಚಿ ಟೇಸ್ಟಾಗಿರ್ತದೆ. ನಮಗೆ ಸೋನಾ ಮಸೂರಿ ಅಕ್ಕಿ ಇದು ನೋಡಿ. ಇದು ತುಂಬ ರುಚಿಕರವಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ಹಾಲು ಹಾಕಿ, ತೆಂಗಿನ ಹಾಲು ಹಾಕಿ ಮಾಡಿದ್ದು, ಮತ್ತು ಎಷ್ಟು ಸಾಮಗ್ರಿಗಳೆಲ್ಲ ಬೇಡ. ಅದು ಬೆಲ್ಲ ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಅಷ್ಟಿದ್ರೆ ಸಾಕು. ಸ್ವಲ್ಪ ಬೇಯಿಸಿದ ಅನ್ನ, ಅದು ಸ್ವಲ್ಪ ಒಂದು ಅರ್ಧ ಕಪ್ಪು ಮಿಕ್ಸಿಯಲ್ಲಿ ಹಾಕಲಿಕ್ಕೆ ಬೇಕು. ಅದು ಯಾವುದು ಅಕ್ಕಿ, ಸೋನಾ ಮಸೂರಿ ಅಕ್ಕಿ ನೋಡಿ. ಇದು ಚಂದ ಅಷ್ಟಿದ್ರೆ ಸಾಕು. ಒಂದು ಪಾಯಸ ರಪ್ಪ ಆಗ್ತದೆ ನಮಗೆ. ಒಂದು ಅರ್ಜೆಂಟ್ ಏನಾದರೂ ಫಂಕ್ಷನ್ ಇದ್ದರೆ, ಯಾವುದಾದ್ರೂ ಇದ್ದರೆ ಒಂದು ಪಾಯಸ ಒಂದು ರೆಡಿ ಮಾಡ್ಬೋದು ನಮಗೆ. ಸಾವಿಗೆ ಬೇಕಂತಿಲ್ಲ ಸಾವಿಗೆ ಪಾಯಸ. ಇದು ಅಕ್ಕಿದ ತುಂಬ ರುಚಿ ಆಗ್ತದೆ ಅಕ್ಕಿ ಪಾಯಸ. ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.